ಉಪ್ಪಿನಂಗಡಿ ಮಾದರಿ ಶಾಲೆಯ ಹಳೆ ಕಟ್ಟಡದ ಆವರಣದಲ್ಲಿರುವ ತಾತ್ಕಾಲಿಕ ಗೃಹರಕ್ಷಕ ದಳದ ಕಚೇರಿಗೆ ಬೆಳಗ್ಗೆ 8:30ಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಹಾಗೂ ಡೆಪ್ಯೂಟಿ ಕಮಾಂಡೆಂಟ್ ರಮೇಶ್ ರವರು ಭೇಟಿ ನೀಡಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಕಮಾಂಡೆಂಟ್, ಕೊರೋನಾ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಘಟಕದ ಗೃಹರಕ್ಷಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ನಂತರ ಘಟಕದ ಎಲ್ಲಾ ಗೃಹರಕ್ಷಕರಿಗೆ ಆಯುಷ್ಮಾನ್ ಇಲಾಖೆಯ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಮಾತ್ರೆ, ಸ್ಯಾನಿಟೈಸರ್ ಅನ್ನು ವಿತರಿಸಿದರು. ಇದೇ ಸಂದರ್ಭದಲ್ಲಿ ಕೊರೋನಾ ಸೋಂಕಿಗೆ ತುತ್ತಾದ ಘಟಕದ 2 ಗೃಹರಕ್ಷಕರಿಗೆ ಆಹಾರ ಕಿಟ್ ಅನ್ನು ವಿತರಿಸಲಾಯಿತು. ಇನ್ನು ಪ್ರವಾಹ ರಕ್ಷಣಾ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಿದ ಪ್ರಭಾರ ಘಟಕಾಧಿಕಾರಿ ದಿನೇಶ್ ಬಿ, ಗೃಹರಕ್ಷಕ ಜನಾರ್ದನ ಆಚಾರ್ಯ, ವಸಂತ ಅವರಿಗೆ ಪ್ರಶಂಸನೀಯ ಪತ್ರ ನೀಡಿ ಗೌರವಿಸಲಾಯಿತು. ನಂತರ ಘಟಕದ ಎಲ್ಲಾ ಗೃಹರಕ್ಷಕರಿಗೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು ಬರೆದ ಕೋವಿಡ್-19 ಆರೋಗ್ಯ ಮಾರ್ಗದರ್ಶಿ ಎಂಬ ಪುಸ್ತಕವನ್ನು ವಿತರಿಸಲಾಯಿತು. ಬಂದಿದೆ. ಇದೊಂದು ಸಮುದಾಯದಲ್ಲಿ ಹರಡುತ್ತಾ ಇರುವಾಗ ನಾವು ಕೆಲಸ ಮಾಡುತ್ತಾ ಇರುವ ಲಕ್ಷಣವೇ ಅದು, ಜೀವಂತಿಕೆಯ ಲಕ್ಷಣವೇ ಅದು. ನಿಮಗೆ ಕೋವಿಡ್ ಬಂದರೆ ನೀವು ಕೆಲಸ ಮಾಡಿದ್ದೀರಾ ಅಂತ ಲೆಕ್ಕ. ಸೊ ನೀವು ಸಮಾಜದಲ್ಲಿ ನೀವು ಎಕ್ಸ್ಪೋಜರ್ ಆಗಿದ್ದೀರಾ, ಆದರೆ ಅದು ಬಂದು ಹೋಗ್ತದೆ, ಅದಕ್ಕೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಈಗ ಬಂದವರು ಕೂಡ ಆಗ್ತದೆ, ಎಲ್ಲೋ 99.99% ಜನ ರಿಕವರ್ ಆಗ್ತಾರೆ. ಏನೋ ಹೆಲ್ತ್ ಪ್ರಾಬ್ಲಮ್ ಇರೋರು, ಡಯಾಬಿಟೀಸ್ ಇರೋರು, ಹೈಪರ್ ಟೆನ್ಷನ್ ಇರುವವರು, ಅಥವಾ 70-75 ವರ್ಷ ಕಳೆದವರು, ಬೊಜ್ಜು ಇರುವವರು, ಅಂಥವರಿಗೆ ಮಾರಣಾಂತಿಕ ಆಗಿದೆ. ನಮ್ಮವರೆಲ್ಲ ನೀವು ಗಟ್ಟಿಮುಟ್ಟಾಗಿದ್ದೀರಾ, ಶಕ್ತಿಶಾಲಿಯಾಗಿದ್ದೀರಾ. ಸೊ ಕೋವಿಡ್ಗೆ ಅಂಜಬೇಡಿ, ಜನರಿಗೆ ಧೈರ್ಯ ನೀಡಿ. ಜನರಿಗೆ ಧೈರ್ಯ ನೀಡುವ ನೀವು ಧೃತಿಗೆಟ್ಟರೆ ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಹೋಗ್ತದೆ. ಸೊ ನೀವು ಮುಂದೆ ನಿಂತು ಜನರನ್ನು ರಕ್ಷಿಸುವ ಕೆಲಸವನ್ನು ಹಿಂದೆಯೂ ಮಾಡಿದ್ದೀರಾ, ಮುಂದೆಯೂ ಮಾಡ್ತೀರಾ, ಈಗಲೂ ಮಾಡಿದ್ದೀರಾ. ಹಾಗೆ ಮಾಡಿ ನಮ್ಮ ಇಲಾಖೆ ಹೆಸರನ್ನು ಉಳಿಸಿ ಅಂತ ಹೇಳಿ ನಾನು ನಿಮಗೆಲ್ಲ ಮತ್ತೊಮ್ಮೆ ಹೇಳುತ್ತಾ, ನಿಮಗೆ ಯಾವುದೇ ಸಮಯದಲ್ಲಿ ಯಾವುದೇ